ಅರಣ್ಯ ಇಲಾಖೆಯ ಜಾಗವನ್ನು ಅತಿಕ್ರಮಿಸಿರುವುದನ್ನು ತೆರವು ಮಾಡುವಂತೆ ಮೇಲ್ಮನವಿ ಪ್ರಾಧಿಕಾರ ಹಾಗೂ ಅರಣ್ಯ ಸಂರಕ್ಷಣಾಧಿಕಾರಿ ಮಂಗಳೂರು ವೃತ್ತದ ಆದೇಶದಂತೆ ಕಡಬ ತಾಲೂಕಿನ ಎನೇಕಲ್ಲು ಗ್ರಾಮದಲ್ಲಿ ಅತಿಕ್ರಮಿಸಲಾಗಿದ್ದ ಅರಣ್ಯ ಜಾಗವನ್ನು ಪಂಚವಲಯ ಅರಣ್ಯಾಧಿಕಾರಿಗಳು ತೆರವು ಮಾಡಿದ ಘಟನೆ ನಡೆದಿದೆ. ಕಡಬ ತಾಲೂಕಿನ ಏನೆಕಲು ಗ್ರಾಮದಲ್ಲಿ ಕುಮಾರ್ ಪಿ ಎಂಬುವರು 1.44 ಎಕರೆ ಮೀಸಲು ಅರಣ್ಯ ಪ್ರದೇಶವನ್ನು ಅತಿಕ್ರಮಿಸಿ ಕಟ್ಟಡ ಕೃಷಿ ಮಾಡಿರುವ ಬಗ್ಗೆ ವ್ಯಕ್ತಿಯೊಬ್ಬರು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ರು. ಈ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮಕ್ಕೆ ಲೋಕಾಯುಕ್ತದಿಂದ ಅರಣ್ಯ ಇಲಾಖೆಗೆ ಸೂಚಿಸಲಾಗಿತ್ತು. ಅದರಂತೆ ಮಂಗಳೂರು ವೃತ್ತ ಸಿಸಿಎಫ್ ಅವರ ಆದೇಶದಂತೆ ಸುಳ್ಯ ಎಸಿಎಫ್ ಪಂಚವಲಯ ಅರಣ್ಯಾಧಿಕಾರಿಗಳು ದೂರಿನ ಬಗ್ಗೆ ತನಿಖೆ ನಡೆಸಿ ವರದಿ ಸಲ್ಲಿಸಿದ್ರು. ಅಧಿಕಾರಿಗಳ ವರದಿಯಂತೆ ಏನೆಕಲ್ಲಿನಲ್ಲಿ ಕುಮಾರ್ ಅವರು ಅತಿಕ್ರಮಿಸಿದ ಅರಣ್ಯ ಜಾಗವನ್ನು ಅದರಲ್ಲಿರುವ ಕಟ್ಟಡಗಳು ಕೃಷಿ ಕೃತಾವಳಿಗಳನ್ನು ತೆರವುಗೊಳಿಸಿ ಅರಣ್ಯ ಇಲಾಖೆಗೆ 7 ದಿನದೊಳಗೆ ಬಿಟ್ಟುಕೊಡುವಂತೆ ಕುಮಾರ್ ಅವರಿಗೆ ಸೂಚಿಸಲಾಗಿತ್ತು. ಅವರು ಬಿಟ್ಟುಕೊಡದೇ ಇದ್ದಲ್ಲಿ ಪಂಚ ಅರಣ್ಯಾಧಿಕಾರಿಗಳು ಒತ್ತುವರಿ ತೆರವುಗೊಳಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಸಿಸಿಎಫ್ ಆದೇಶಿಸಿದ್ರು. ಅದರಂತೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ರು. ಶುಕ್ರವಾರ ಬೆಳಗ್ಗೆ ಅರಣ್ಯಾಧಿಕಾರಿಗಳು ಕುಮಾರ್ ಅವರು ಅತಿಕ್ರಮಿಸಿದ ಜಾಗದಲ್ಲಿನ 2 ವರ್ಷದ ಅಡಿಕೆ, ಬಾಳೆ, ಗೇರು ಕೃಷಿ ಬೆಳೆಗಳನ್ನು ತೆರವು ಮಾಡಿ ಅರಣ್ಯ ಗಿಡಗಳನ್ನು ನಾಟಿ ಮಾಡಿದ್ರು. ಸುಳ್ಯ ಎಸಿಎಫ್ ಪ್ರಶಾಂತ್ ಕುಮಾರ್ ಪೈ ಹಾಗೂ ಪಂಚವಲಯ ಅರಣ್ಯಾಧಿಕಾರಿ ಸಂಧ್ಯಾ, ಸುಬ್ರಹ್ಮಣ್ಯ ವಲಯ ಅರಣ್ಯಾಧಿಕಾರಿ ವಿಮಲ್ ಬಾಬು ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ಇವರು ತುಂಬ ವರ್ಷದಿಂದ ಇಲ್ಲಿ ವಾಸವಾಗಿದ್ದಾರೆ. ಈಗ ಏನೋ ಇಲ್ಲಿನ ಲೋಕಲ್ನ ಒಂದು ಜನ ಸೀತಾರಾಮ್ ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಅವನು ಕಂಪ್ಲೇಂಟ್ ಕೊಟ್ಟು ಈ ಸರ್ವೆ ನಂಬರ್ ಫುಲ್ಲು ಅಟ್ಯಾಕ್ ಮಾಡಬೇಕು ಅಂತೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಇದು ಕೊಟ್ಟಿದ್ದಾರೆ. ಆದ ಕಾರಣ ಅವರು ಕೃಷಿ ಮಾಡಿದ ಇದೆಲ್ಲ ಹಾಳಾಗಿದೆ. ಇದಕ್ಕೆ ಮೊದಲು ರಬ್ಬರ್ ಇತ್ತು, ರಬ್ಬರ್ನು ಅವರು ಕರೆದು ಈಗ ಗಿಡ ಹಾಕಿದ್ದಾರೆ. ಗಿಡ ಹಾಕಿ ಬೆಳೆಸಿದ್ದನ್ನು ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಸರ್ವನಾಶ ಮಾಡಿದ್ದಾರೆ. ಅದರ ಬಗ್ಗೆ ಒಂದು ನ್ಯಾಯವಾದ ಸಿಕ್ಕಬೇಕು. ಯಾಕಂದರೆ ಕೃಷಿಕರು ನಾವು ಬಡ ಜನರು ಇಲ್ಲಿ ಊರಲ್ಲಿ ಇರುವಂಥ ಫಾರೆಸ್ಟ್ ಅವರು ಅದಕ್ಕೆ ಸಂಬಂಧಪಟ್ಟ ಅದಕ್ಕೊಂದು ಸರಿಯಾದ ಕಾನೂನು ವ್ಯವಸ್ಥೆಯನ್ನು ತಂದು ಅವರಿಗೆ ಬಿಟ್ಟು ಕೊಡುವ ಹಾಗೆ ಹಳ್ಳಿ ಜನಕ್ಕೆ ಏನು ಗೊತ್ತಿದೆ ಅದು ಫಾರೆಸ್ಟ್ ಏನು ಅವರು ಅಟ್ಯಾಕ್ ಮಾಡಿದ್ದಾರೆ, ಅದನ್ನು ಈಗ ಕೃಷಿ ಮಾಡಿದ್ದಾರೆ. ಅದನ್ನು ಅಭಿವೃದ್ಧಿಗೋಸ್ಕರ ಅವ್ರು ಬಿಟ್ಟು ಕೊಡಲಿ ಅಂತ ನಮ್ಮದು ಒಂದು ವಿನಂತಿ ಸರ್ಕಾರದ ಜೊತೆ. ಅವರಿಗೆ ಎಷ್ಟು ನಷ್ಟ ಆಗಿರ್ಬೋದು? ಸಾಮಾನ್ಯ ಒಂದು ನಾವು 4 ಲಕ್ಷ ಅಂದಾಜು ಖರ್ಚಾಗಿರ್ಬೋದು. 4 ಲಕ್ಷ ಮೇಲ್ಪಟ್ಟಲ್ಲದೆ ಕಮ್ಮಿ ಇಲ್ಲ. ಈಗ ಯಾಕೆಂದರೆ ಇಲ್ಲಿ ನೋಡಿ ಹಲವಾರು ವರ್ಷದಿಂದ ಒಂದು 50 ವರ್ಷದಿಂದ ಇಲ್ಲಿ ಕೃಷಿ ಮಾಡಿಕೊಂಡಿದ್ದಾರೆ. ಯಾರು ಕುಮಾರ್ ಅವರ ತಾಯಿ ರುಕ್ಮಿಣಿ ಅಂತ ಅವರು ಕೃಷಿ ಮಾಡಿಕೊಂಡಿದ್ದರು. ಒಂದು 25 ವರ್ಷದ ರಬ್ಬರ್ ಗಿಡ ಮರ ಇತ್ತು, ಅದನ್ನು ಕಡಿದು ಈಗ ಗಿಡ ಮಾಡಿದ್ದಾರೆ. ಕಂದಾಯ ಇಲಾಖೆಯವರಿಗೆ ಅಕ್ರಮ ಸಕ್ರಮದಲ್ಲಿ ಡಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಆದರೆ ಏಕಾಏಕಿ ಯಾರೋ ಒಬ್ಬ ಕಂಪ್ಲೇಂಟ್ ಕೊಟ್ಟರು ಅಂತ ಈಗ ಬೆಳ್ಳಂಬೆಳಿಗ್ಗೆ ಬಂದು 30 ಜನ ಫಾರೆಸ್ಟ್ ಇಲಾಖೆಯವರು ಪೊಲೀಸ್ ಇದ್ದು ಇದು 2-3 ವರ್ಷದ ಅಡಿಕೆ ಗಿಡವನ್ನು ತೆಗೆದಿದ್ದಾರೆ. ಸಾಧಾರಣ ಒಂದು 4 ಲಕ್ಷ ನಷ್ಟ ಆಗಬಹುದು. ಯಾಕೆಂದರೆ ಇವರು ಬರೀ ಪಾಪದವರು. ಇದೇ ಸರ್ವೆ ನಂಬರದಲ್ಲಿ ಇನ್ನೂ ಒಂದು ಸಾಧಾರಣ ಒಂದು 40 ಎಕರೆ ಇದೆ, ಒಂದು 40 ಎಕರೆ ಇದೆ. ಯಾಕೆ ಇವರನ್ನು ಬೊಟ್ಟು ಮಾಡಿ ಇದು ಮಾಡೋದು? ಇವರು ನೋಡಿ ಪಾಪದವರು, ಇವರು ಒಂದು ಕ್ಯಾಟ್ರಿಂಗ್ ಮಾಡಿ ಜೀವನ ನಡೆಸುವವರು. ಪಾಪದವರು ಕ್ಯಾಟ್ರಿಂಗ್ ಮಾಡಿ ಮನೆ ತಗೊಂಡೋಗಿ ಜೀವನ ನಡೆಸುವವರು. ಅಂಥ ಒಂದು ಬಡ ಕುಟುಂಬಕ್ಕೆ. ದಿವಾಕರ್ ಎಂ, ವಿ4 ನ್ಯೂಸ್, ಕಡಪ.